ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ದಕ್ಷಿಣ ಕಾಶಿ ಶ್ರೀ ತೇರುಮಲೇಶ್ವರ ಸ್ವಾಮಿ ದೇವಸ್ಥಾನದ ಬೀಗ ಮುರಿದು ಒಳಗೆ ನುಗ್ಗಿದ ಕಳ್ಳರು 2 ಹುಂಡಿಗಳನ್ನು ಹೊಡೆದು ಕಳ್ಳತನ ನಡೆಸಿದ ಘಟನೆ ಮಂಗಳವಾರ ರಾತ್ರಿ ನಡೆದಿದ್ದು, 2 ಹುಂಡಿಗಳಲ್ಲಿನ ಹಣ, ಬೆಳ್ಳಿ, ಬಂಗಾರ ಹಾಗೂ ಬೆಳ್ಳಿ ಪ್ರಭಾವಳಿ ಮುಕ್ಬದ್ನ ನಾಗಾಭರಣಗಳನ್ನು ಕಳವು ಮಾಡಲಾಗಿದೆ. ಎಂದಿನಂತೆ ಇಂದು ದೇವಾಲಯದ ಅರ್ಚಕರು ಮಂಗಳವಾರ ರಾತ್ರಿ ದಿನನಿತ್ಯದಂತೆ ಪೂಜೆ ಮುಗಿಸಿಕೊಂಡು ದೇವಾಲಯದ ಬೀಗ ಹಾಕಿ ಹೋಗಿದ್ದರು. ಇಂದು ಬೆಳಗ್ಗೆ ದೇವಾಲಯದ ಅರ್ಚಕ ವಿಶ್ವನಾಥ್ ದೇವಸ್ಥಾನಕ್ಕೆ ಆಗಮಿಸಿದ ವೇಳೆ ಕಳವು ನಡೆದಿರುವುದಾಗಿ ಬೆಳಕಿಗೆ ಬಂದಿದ್ದು, ಅವರು ತಕ್ಷಣವೇ ಸ್ಥಳೀಯ ಆಡಳಿತ ಮಂಡಳಿ ಅಧಿಕಾರಿಗಳಿಗೆ ಹಾಗೂ ಹಿರಿಯೂರು ನಗರ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಹಿರಿಯೂರು ತಾಲೂಕಿನ ಕಂದಾಯ ಇಲಾಖೆಯ ಎಡಿಎಂಸಿ ಶಿರಸ್ತರಾದ ತಿಪ್ಪೇಸ್ವಾಮಿ, ಗ್ರಾಮ ಲೆಕ್ಕಾಧಿಕಾರಿಯಾದ ಮಾಯವರ್ಮ, ಬಬ್ಬೂರು ಶಿವಣ್ಣ, ದ್ವಿದಸ ಸಹಾಯಕರಾದ ಚನ್ನಬಸವರಾಜು ಹಾಗೂ ಹಿರಿಯೂರು ನಗರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಹಾಗೂ ಪೊಲೀಸ್ ಸಿಬ್ಬಂದಿ ವರ್ಗದವರು ಸ್ಥಳಕ್ಕೆ ಆಗಮಿಸಿ ಸ್ಥಳ ಪರಿಶೀಲನೆ ನಡೆಸಿದರು. ದೇವಸ್ಥಾನದಲ್ಲಿ 12 ಸಿಸಿ ಕ್ಯಾಮೆರಾಗಳಿದ್ದು, ಆದರೆ ಸಿಸಿ ಕ್ಯಾಮೆರಾಗಳು ಕಾರ್ಯನಿರ್ವಹಿಸುತ್ತಿಲ್ಲ. ಮುಜರಾಯಿ ಇಲಾಖೆಯ ನಿರ್ಲಕ್ಷ್ಯದಿಂದಾಗಿ ಈ ಘಟನೆ ನಡೆದಿದೆ ಎಂದು ಸಾರ್ವಜನಿಕರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ನಮ್ಮ ತುಮಕೂರು ಮಾಧ್ಯಮದ ಮೂಲಕ ಮಾತನಾಡಿದ ಕಂದಾಯ ಇಲಾಖೆಯ ಎಡಿಎಂಸಿ ತಿಪ್ಪೇಸ್ವಾಮಿ ಅವರು, ಸಿಸಿ ಕ್ಯಾಮೆರಾ ಕೆಟ್ಟಿದ್ದು, ಈ ವಿಷಯವನ್ನು ಈಗಾಗಲೇ ನಾವು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದಿರುವುದಾಗಿ ತಿಳಿಸಿದರು. ಹಿಂದೂ ವಿಧಾನ ಪರಿಷತ್ನ ಶ್ರೇಷ್ಠ ಕಾರ್ಯದರ್ಶಿಯಾದ ಕೇಶವ ಹೆಗಡೆ ಮಾತನಾಡಿ, ಕಳೆದ ಮಂಗಳವಾರ ಮಧ್ಯಾಹ್ನ ಹಿರಿಯೂರು ಮಸ್ಕಲ್ ಗ್ರಾಮದ ಮೈಲಾರಲಿಂಗೇಶ್ವರ ದೇವಸ್ಥಾನದಲ್ಲಿಯೂ ಕಳ್ಳತನವಾಗಿದೆ. ಇದು ನಿಜಕ್ಕೂ ಒಂದು ದುರ್ಘಟನೆ ಹಾಗೂ ಇದು ಆಡಳಿತ ಅಧಿಕಾರಿಗಳ ನಿರ್ಲಕ್ಷ್ಯತೆ ದೋಷ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ವರದಿ ಮುರಳೀಧರನ್ ಆರ್, ಹಿರಿಯೂರು. ಜಿಲ್ಲಾಧಿಕಾರಿಗಳಿಗೆ ಬರೆದಿದೆ ಹಾಗೂ CCTVಯ ದುರಸ್ತಿ ಬಗ್ಗೆ ಕ್ರಮ ತಗೊಳ್ಳಕ್ಕೆ ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸಲಾಗುತ್ತದೆ. ಮಸ್ಕಲ್ ಮುಜರಾಯಿ ದೇವಸ್ಥಾನ ಅಲ್ಲ, ಆದರೂ ದೇವಸ್ಥಾನದಲ್ಲಿ ಕಳ್ಳತನ ಆಗಿದೆ. ಮತ್ತು ಇದರಲ್ಲಿ ತೇರುಮಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲೂ ಕಳ್ಳತನ ನಿನ್ನೆ ರಾತ್ರಿ ಆಗಿರೋದು ಜನಗಳ ಇದನ್ನು ತೋರಿಸುತ್ತೆ. ನಮ್ಮ ನೈತಿಕತೆಯ ಇದನ್ನು ತೋರಿಸುತ್ತೆ. ನಿನ್ನೆ ರಾತ್ರಿ ಹಿರಿಯೂರಿನ ಪ್ರಸಿದ್ಧವಾಗಿರುವಂಥ ತೇರುಮಲ್ಲೇಶ್ವರ ದೇವಸ್ಥಾನದಲ್ಲಿ ಕಳ್ಳತನ ಆಗಿರುವಂಥ ವಿಚಾರ ಭಾಳ ಆತಂಕಕಾರಿಯಾದ ಸಂಗತಿ. ಪೇಟೆಯ ಮಧ್ಯಭಾಗದಲ್ಲಿರ್ತಕ್ಕಂಥ ಸುರಕ್ಷಿತವಾದ ಜಾಗದಲ್ಲಿ ಬಂದು ದೇವಸ್ಥಾನದ ಬಾಗಿಲನ್ನು ಒಡೆದು ಹುಂಡಿಯನ್ನು ಒಡೆದು ಕಳ್ಳತನ ಮಾಡ್ತಕ್ಕಂಥ ಒಂದು ದುಷ್ಕೃತ್ಯ ನಡೆದಿದೆ. ಇದರ ಹಿಂದೆ ಕಾರ್ಯಕರ್ತರು, ದೇವಸ್ಥಾನದ ಭಕ್ತರು ಹೇಳುವ ಪ್ರಕಾರ ದೇವಸ್ಥಾನದ ಬಾಗಿಲು ಸರಿಯಾಗಿ ಬಂದೋಬಸ್ತಿರಲಿಲ್ಲ, ಹುಂಡಿಗೆ ಸರಿಯಾಗಿ ಬೀಗ ಹಾಕಿರಲಿಲ್ಲ, ಇಂಟರ್ಲಾಕ್ ಮಾಡಿರಲಿಲ್ಲ, ಇತ್ಯಾದಿ ಅನೇಕ ದೋಷಗಳು ಕಾಣ್ತಾ ಇದೆ. ಹೀಗಾಗಿ ಎಲ್ಲ ದೋಷಗಳು ಅಥವಾ ನಿರ್ಲಕ್ಷ್ಯಗಳು 15 TV CC ಕ್ಯಾಮ್ರಾ ಇದು ಕೂಡ ಒಂದು CC ಕ್ಯಾಮ್ರಾನು ವರ್ಕ್ ಆಗದೇ ಇರುವಂಥ ಕೆಲಸ ಮಾಡದೇ ಇರುವಂಥ ಪರಿಸ್ಥಿತಿ ಇರುವಂಥದ್ದು. ಕಳ್ಳತನ ಆಗಿ ಒಂದು ರಾತ್ರಿ ಕಳೆದು ಬೆಳಗ್ಗೆ ಮಧ್ಯಾಹ್ನ ಆಗುವಲ್ಲಿ ಬಂದರೂ ಕೂಡ ಇವತ್ತು ಅಸಿಸ್ಟೆಂಟ್ ಕಮಿಷನರಿಗೆ ಮಾಹಿತಿನೇ ಹೋಗದೇ ಇರತಕ್ಕಂಥದ್ದು. ತಹಶೀಲ್ದಾರರು ಅತ್ಯಂತ ತ್ವರಿತಗತಿಯಲ್ಲಿ ಮಾಡಬೇಕಂತ ಕೆಲಸ ಸಂಬಂಧಪಟ್ಟಂಥ ಅಧಿಕಾರಿಗಳ ಗಮನಕ್ಕೆ ತರುವಂಥದ್ದು, ಅದು ಕೂಡ ಆಗಿಲ್ಲ. ಘೋರ ನಿರ್ಲಕ್ಷ್ಯ ಆಗಿದೆ. ಮತ್ತು ಈ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ದೇವಸ್ಥಾನದಲ್ಲಿ ಇತ್ತೀಚಿನ ಯುಗಾದಿ ಉತ್ಸವ ಇರ್ಬೋದು, ಬೇರೆ ಬೇರೆ ಉತ್ಸವ ಸಂದರ್ಭದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಆದಾಯ ಕೂಡ ಬಂದಿದೆ. ಲಕ್ಷಾಂತರ ರೂಪಾಯಿ ಆದಾಯ ಬರ್ತಕ್ಕಂಥ ಈ ದೇವಸ್ಥಾನವನ್ನು ಹೆಚ್ಚಿನ ಆದಾಯ ಇರುವ ಸಂದರ್ಭದಲ್ಲಿ ಈ ರೀತಿಯಾಗಿರುವಂಥ ಕಳ್ಳತನ ಆಗಿರುವಂಥದ್ದು ಇದಕ್ಕೆ ಬಹಳ ಅನೇಕ ಅನುಮಾನಗಳಿಗೆ ಅವಕಾಶ ಮಾಡಿಕೊಡ್ತಾ ಇದೆ. ಸಿಟಿ ಸೆಂಟ್ರಲ್ ಇರ್ತಕ್ಕಂಥದ್ದು ಆಗಿರೋದ್ರಿಂದ ಯಾವುದೇ ಭಯ ಇರಲಿಲ್ಲ ನಮಗೆ. ಆದರೂ ಸಾಕಷ್ಟು ಬಂದೋಬಸ್ತ್ ಇತ್ತು. ಬಾಗಿಲುಗಳಿಗೆ ಬೀಗ ಮತ್ತು ಮೇನ್ ಗೇಟು ಬೀಗ ಆಗ್ತಕ್ಕಂಥದ್ದು. ಆಮೇಲೆ ತಳವಾರ ನಾಯಕರು ಪ್ರತಿದಿನ ಇದನ್ನು ನೋಡ್ಕೊಂಡು ಸಾಯಂಕಾಲ ಎಲ್ಲ ಪೂಜೆ ಆದಮೇಲೆ, ಪುಣ್ಯೋಜನೆ ಆದಮೇಲೆ ಕಳಿಸ್ತಕ್ಕಂಥ ವ್ಯವಸ್ಥೆ ಅವ್ರಿಗೆ ಜವಾಬ್ದಾರಿ ಕೊಟ್ಟಿತ್ತು. ಇತ್ತೀಚಿನ ದಿನಗಳಲ್ಲಿ ಯಾವುದೇ ಭಯ ಇಲ್ಲದೇ ನಿರ್ಭಯವಾಗಿದ್ವಿ ನಾವು. ಆದರೆ ಇದು ಆಘಾತಕಾರಿಯಾದ ಒಂದು ವಿಚಾರ ಅಂತ ಹೇಳ್ಬೋದು. ನಮ್ಗೆ ಇದ್ದಕ್ಕಿದ್ದಂಗೆ ಈ ಥರ ಆಗುತ್ತೆ ಎಂಬ ಕಲ್ಪನೆ ಕೂಡ ಇಲ್ಲ. ಭಾಳಷ್ಟು ಒಡವೆಗಳನ್ನು ಮುಜರಾಯಿ ದೇವಸ್ಥಾನ ಆಗಿರೋದ್ರಿಂದ ಎಲ್ಲ ಟ್ರೆಜರಿಲಲ್ಲಿರುತ್ತೆ. ಸ್ವಲ್ಪ ಅವಶ್ಯವಾಗಿ ಪೂಜೆಗೆ ಇರ್ತಕ್ಕಂಥದ್ದು ಮಾತ್ರ, ಏನು ಪ್ರಭಾವಳಿ, ಮುಖಪದ್ಮ ಮತ್ತು ಕೆಲವು ಐಟಮ್ಗಳು ಮಾತ್ರ ಇದ್ದು, ಅವಿಷ್ಟು ಹೋಗಿರ್ತಕ್ಕಂಥದ್ದು ನಮಗೆ ಒಂದು ಆಘಾತಕಾರಿಯಾದ ವಿಚಾರ ಆಗಿದೆ.
ಲೋಕಾರ್ಪಣೆಗೊಂಡು ಕೆಲವೇ ತಿಂಗಳುಗಳಲ್ಲಿ ಅತ್ಯಧಿಕ ಓದುಗರನ್ನು ತಲುಪುತ್ತಿರುವ ನಮ್ಮ ತುಮಕೂರು ಮಾಧ್ಯಮವು ಮೊದಲ ಬಾರಿಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನದ ಪ್ರಯುಕ್ತ ಆಯೋಜಿಸಿದೆ ಭೀಮಗಾಯನ ಸ್ಪರ್ಧೆ. 10 ವರ್ಷದ ಒಳಗಿನ ಮಕ್ಕಳಿಗೆ ಈ ಸಂಗೀತ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದ್ದು, ಮಕ್ಕಳು ಡಾಕ್ಟರ್ BR ಅಂಬೇಡ್ಕರ್ ಅವರ ಹಾಡನ್ನು ಹಾಡಿ ಮೊಬೈಲ್ನಲ್ಲಿ ಚಿತ್ರೀಕರಿಸಿ ಹೆಸರು ವಿಳಾಸದೊಂದಿಗೆ 9164942910 ಈ ನಂಬರಿಗೆ ವಾಟ್ಸಪ್ ಮಾಡಿ. ಅತ್ಯುತ್ತಮವಾಗಿ ಹಾಡಿದ ಮಕ್ಕಳಿಗೆ ಪ್ರಥಮ ಬಹುಮಾನ 2,000 ರೂಪಾಯಿ, ದ್ವಿತೀಯ ಬಹುಮಾನ 1,000 ರೂಪಾಯಿ, ತೃತೀಯ ಬಹುಮಾನ 500 ರೂಪಾಯಿಯನ್ನು ನೀಡಲಾಗುವುದು. ಉತ್ತಮವಾಗಿ ಹಾಡಿದ ಮಕ್ಕಳ ವಿಡಿಯೋಗಳನ್ನು ನಮ್ಮ ತುಮಕೂರು ಚಾನೆಲ್ನಲ್ಲಿ ಪ್ರಸಾರ ಮಾಡಿ ಪ್ರೋತ್ಸಾಹಿಸಲಾಗುವುದು. ಏಪ್ರಿಲ್ 13 ಸಂಜೆ 3 ಗಂಟೆಯ ಒಳಗೆ ವಿಡಿಯೋವನ್ನು ಕಳುಹಿಸತಕ್ಕದ್ದು. ಹಾಡು 5 ನಿಮಿಷದ ಒಳಗೆ ಇರಬೇಕು. ಹಾಡನ್ನು ಸ್ವತಃ ಮಗುವೇ ಹಾಡಿರಬೇಕು. ಭೀಮ ಜಯಂತಿಯಂದು ಭೀಮಗಾಯನ ಸ್ಪರ್ಧೆ.